ಆದಿ ಉಡುಪಿ ಕಂಗಣ್ಣಬೆಟ್ಟು ಅಣ್ಣಪ್ಪ ಪಂಜುರ್ಲಿ ಸನ್ನಿಧಾನಕ್ಕೆ ಪಾಕಿಸ್ತಾನ ಮೂಲದ ಪ್ರಸ್ತುತ ಮುಂಬೈನಲ್ಲಿ ನೆಲೆಸಿರುವ ಕುಟುಂಬವೊಂದು ಆಗಮಿಸಿ ದರ್ಶನ ಸೇವೆಯಲ್ಲಿ ಭಾಗಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಯೂಟ್ಯೂಬ್ನಲ್ಲಿ ತುಳುನಾಡಿನ ದೈವಗಳ ಬಗ್ಗೆ ತಿಳ್ಕೊಂಡಿರುವಂತಹ ಈ ಒಂದು ಕುಟುಂಬದ ಸದಸ್ಯರು ಇದೀಗ ಇಲ್ಲಿಗೆ ಆಗಮಿಸಿ ತನ್ನ ಸಮಸ್ಯೆಗಳನ್ನು ತೋಡಿಕೊಂಡಿದ್ದಾರೆ. ಪಾಕಿಸ್ತಾನ ಮೂಲದ ಆದಿತ್ಯ ಸಿಂಘಾನಿಯಾ ಅವರ ಕುಟುಂಬ 35 ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದು ರಾಜಸ್ಥಾನದಲ್ಲಿ ನೆಲೆಸಿದ್ದಾರೆ. 7 ವರ್ಷಗಳಿಂದ ಆದಿತ್ಯ ಸಿಂಘಾನಿಯಾ ಅವರು ಮತ್ತು ಪತ್ನಿ ಪುತ್ರ ಜೈ ಸಿಂಘಾನಿಯಾ ಜೊತೆ ಮುಂಬೈನ ಉಲ್ಲಾಸ್ನಗರದಲ್ಲಿ ನೆಲೆಸಿದ್ದಾರೆ. ಪುತ್ರನಿಗೀಗ ಒಂದು ಸಮಸ್ಯೆ ಎದುರಾಗಿದೆ. ಏನು? ಜೈ ಸಿಂಘಾನಿಯಾ MBA ಪದವೀಧರ, ಆದರೆ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಅದರಿಂದಾಗಿ ಖಿನ್ನತೆಗೆ ಕೂಡ ಒಳಗಾಗಿದ್ದಾನೆ. ಆತನಿಗೆ ತನ್ನ ಫ್ಲ್ಯಾಟ್ನಲ್ಲಿ ಯಾವುದೋ ಒಂದು ಶಕ್ತಿಯ ಆಕರ್ಷಣೆ ಆಗ್ತಾ ಇತ್ತು ಎನ್ನಲಾಗ್ತಾ ಇದೆ. ಹಾಗೆ ಮನೆಯವರು ಏನು ಸೈಂಟಿಫಿಕಲಿ ಯಾವೆಲ್ಲ ಪ್ರಯತ್ನಗಳು ಮಾಡಬೇಕು, ಆತನ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈಹಿಕ ಕಾಯಿಲೆ ಏನಿದೆ, ಮಾನಸಿಕ ಕಾಯಿಲೆ ಏನಿದೆ, ಇದೆಲ್ಲವನ್ನು ಕೂಡ ಈಗಿನ ಮೆಡಿಕಲ್ ಟೆಕ್ನಾಲಜಿಯನ್ನು ಬಳಸಿಬಿಟ್ಟು ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ಗುಣಮುಖವಾಗದ ಹಿನ್ನೆಲೆಯಲ್ಲಿ ಈಗ ಉಡುಪಿಗೆ ಬಂದಿದ್ದಾರೆ. ಪ್ರೇರಣೆ ಯಾರು? ಯೂಟ್ಯೂಬ್ನಲ್ಲಿ ದೈವಗಳ ವಿಡಿಯೋಗಳನ್ನು ಸ್ವಲ್ಪ ವೀಕ್ಷಣೆಯೆಲ್ಲ ಮಾಡಿದ್ದಾರೆ. ಸೊ ಉಡುಪಿಯಲ್ಲಿ ಈಗ ದೈವ ಕೂಡ ಅಭಯ ಕೊಟ್ಟಿದೆ. ದೈವದ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಶನಿವಾರ ತಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ದೈವಕ್ಕೆ ಮೊರೆ ಕೂಡ ಇಟ್ಟಿದ್ದಾರೆ. ದರ್ಶನದಲ್ಲಿ ಒಂದು ದೈವ ಅಭಯದ ವಾಕ್ಯ ಕೂಡ ಕೊಟ್ಟಿದೆ. ಈತನಿಗೆ ಆಕರ್ಷಿತವಾದ ಶಕ್ತಿಯನ್ನು ಉಚ್ಚಾಟನೆ ಮಾಡಲಾಗಿದೆ. ಅದರ ಜೊತೆಗೆ ಈಗ 48 ಶುಕ್ರವಾರ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವಂತೆ ಕೂಡ ದೈವ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಕಾಯಿಲೆ ನಿವಾರಣೆಯಾದ ನಂತರ ಮತ್ತೊಮ್ಮೆ ಕ್ಷೇತ್ರಕ್ಕೆ ಬರುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತು ಕೇವಲ ಇಲ್ಲಿ ಪ್ರಸಾದ ಅಭಯ ಸಾಕಾಗೋದಿಲ್ಲ, ಅದಕ್ಕೆ ಬೇಕಾದಂತಹ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ನೀವು ಮಾಡಬೇಕು ಅನ್ನುವಂತಹ ಒಂದು ಅಭಯದ ಮಾತನ್ನು ಕೊಡಲಾಗಿದೆ. ಅಲ್ಲಿನ ಸ್ಥಳೀಯ ಮುಖಂಡ ಸುರೇಶ್ ಶೆಟ್ಟಿ ಮೂಡುಬೆಟ್ಟು ಎಲ್ಲ ವಿಚಾರವನ್ನು ಮಾಧ್ಯಮದವರಿಗೆ ಕೂಡ ಹಂಚಿಕೊಂಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕು, ತುಳುನಾಡಿನ ದೈವಗಳ ಕಾರಣಿಕ ಅಥವಾ ಶಕ್ತಿ ಈಗ ಕೇವಲ ತುಳುನಾಡು ಬಿಟ್ಟು ಹೊರ ಪ್ರದೇಶದ ಜನರಿಗೂ ಕೂಡ ಅರಿವಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲೇ ಬಹುಶಃ ಇವರ ಮೂಲವನ್ನು ತೆಗೆದು ನೋಡಿದರೆ ಇಲ್ಲಿಯವರಲ್ಲ, ತುಂಬ ಹೊರಗಿನವರು, ಆದರೂ ಕೂಡ ಉಡುಪಿಗೆ ಬಂದು ದೈವದ ಮೊರೆ ಹೋಗಿದ್ದಾರೆ. अंदर घर में पूरे गर्दन में पूरा पैर में दर्द पड़ता है। ऐसा अभी जैसा ये बने ऐसा आप तो आंख पर कुछ प्रयास है ऐसा कुछ नहीं दादा मीके विद्यालय बरपु जंगा मीके बोलो ಬೇರೆ ಕಾರಣ दादा बनना मगलू पुनः जागो और गलबा कहां पर अभी हम लोग कल्याण में कल्याण उनमें शुरुआत है तो काल आने आपको ये स्टार्ट होके कितना साल हो गया? 7 साल ये वर्ष ರಟ್ಟೆಲ್ಲ ವಿಷಯ ದಾದಾ ಬನ್ನಕ वे जागड़ शुरू है ना रट्टेनंदा अधिकार कट्टे पड़कर अभी आडे बरड़ मुत्तने ना अभी जहां पर है वहीं से शुरुआत होएगी या 10-15 मिनट अभी इतना ये ಇಲ್ಲುಂಟಲ್ಲ 5-4 ಗಂಟೆ ಪ್ರತ್ಯೇಕವಾದ 5 ಅಲ್ಲ ಪ್ರತ್ಯೇಕವಾದ ದಾದಾ ಬನ್ನಕ ಮೋಗೋಳು ಪರಮಾತ್ಮ ಒಂದು ಸಾನ್ನಿಧ್ಯನ ಕೊರತು ಇದ ಸಾನ್ನಿಧ್ಯ ಕೊಡ್ತಿರ್ಕೇನಾ कोई अलग से मंदिर बने घर का छोड़ के और कोई मंदिर ऐसा बनाया जाओ आप नहीं ना पूजा अरे बैठे कृष्णपुर कृष्ण भगवान है उसमें नहीं हाँ ये निकाल दिया पहला था शुरू इतने ಆಯ್ನರ್ದು ಬಿಡೋದು ದೇಗ ಬಿಡೋದು ವಿಷಯ ಬಂದಾಗ ಆರಾಧನೆ मुंबई का वार रूप बोल गया किस रूप में आते हैं आपको दिखाई देता है किस रूप में वो आपको कितना रूप आता है कौन सा रूप में आपको कभी बुढ़ा बन के आता है कभी छोटा बच्चा बन के आता है हाँ और प्राय लगा आपको में दिखता है पूरा दिन आपको में दिखता है
ಕುಟುಂಬದಾಗಲು ಓಲಾವನ್ನಿ ಸಾಧಿಸೋದಕ್ಕೆ ಕೊಡ್ತಾರೆ ದೇವಿಯ ನಮ್ಮದು ಆರಾಧನಾ ಮಧ್ಯಾಹ್ನ ಹೋಗ್ತದೆ ಅವೆರಡು ಬಗ್ಗೆ ನಾವು ದಾತ ಬಂದಾಗ ಅದೇ ಧಾರಣಾದ ಮನಗ ರಸತ ಮಲ್ಪಿನ ನಿರ್ಧಾರದ ಕಡೆ ಕಟ್ಟುಂಟು ಇದ್ದ ಮಗಲು ಆರಾಧನಾ ಮಲ್ಪನ ದೇವಿ ಉಂಡತ್ತ ಬೇಗ ಕೂಡ ಅದು ವಿಷಯ ಬಂದ ಕವಿನ ಪರಮಾತ್ಮ ಅಂತ ಬಂದ್ರೆ ಪರಮಾತ್ಮ ತೀರ್ತು ತೊಡೆದು ಅರ್ಥ ಆಗಲ್ಲ ಪರಮಾತ್ಮ ಎಂದು ಬಂದ್ರೆ ಕಾಲದಲ್ಲಿ ಒಂದು ವ್ಯಕ್ತಿ ಅವೇ ಪ್ರಕಾರವಾದ ಮಾಯ ಸೇರಿದು ಯಾನಂಚ ಧರ್ಮಸ್ವರುಡು ಮಾಯಾ ಜನ ಹೇಗೆ ಯಾರು ಏನನ್ನು ಕಷ್ಟಕಾಲ ನಂಬಿದ್ರು ಅದು ಸಕ್ಸಸ್ ಆಗುವಂಥ ಒಂದು ಜಾಗ ಇದು. ನನಗೂ ಆಗಿದೆ. ಈಗ ನೋಡಿ ಅವರು ಎಲ್ಲಿ ಇಷ್ಟು ದೂರದ ಇವತ್ತು ದರ್ಶನ ಮಾಡಿದವರು ಪಾಕಿಸ್ತಾನದ ಅಂದರೆ ಈ ದೇವರ ಮಹಿಮೆ ಎಷ್ಟಿರ್ಬೋದು. ಕಂಗೋಟು ಇದು ಅಣ್ಣಪ್ಪಂಜುಳಿ ಧರ್ಮಸ್ಥಳ ಅಣ್ಣಪ್ಪಂಜುಳಿ, ಈ ಕಂಗೋಟು ಪಂಜುಳಿ. ನನಗೆ ತಿಳಿದು ಇಷ್ಟೇ. ಏನೆಲ್ಲ ಕಷ್ಟ ಅಂತ ಬರ್ತಾರೆ ಇಲ್ಲಿ ಯಾವ ವಿಷಯಕ್ಕೆಲ್ಲ? ಎಲ್ಲ ಪ್ರತಿಯೊಂದು ಆರೋಗ್ಯ ಸರಿ ಇಲ್ಲದೆ ಬರ್ತಾರೆ, ಕೋರ್ಟ್ ಕೇಸ್ನವ್ರು ಬರ್ತಾರೆ, ಮನೆಯಲ್ಲಿ ಸಮಸ್ಯೆ ಇದ್ದವ್ರು ಬರ್ತಾರೆ, ಸಂಬಂಧ ಮಾಡಿಕೊಳ್ಳುವ ವಿಘ್ನ ಬರುವವರು ಬರ್ತಾರೆ. ಅವರವ್ರ ಇಷ್ಟಾರ್ಥವನ್ನು ಅನುಗ್ರಹಿಸಿಕೊಡುವ ಈ ದೇವರ ಶಕ್ತಿ ನಾನು ನೋಡಿದ ಮಟ್ಟಿಗೆ 100ಕ್ಕೆ 100 ಸಕ್ಸಸ್. ಇಲ್ಲಿ ದೈವ ಕೋಲ ಎಲ್ಲ ಭಾರಿ ವಿಜೃಂಭಣೆ. ಎಷ್ಟು ಈ ವರ್ಷ 4-5 ಆಯ್ತು. ನಿಮ್ಮಂಥವ್ರು ಬೇಡ್ಕೊಂಡು ಕಷ್ಟ ಪರಿಹಾರಕ್ಕೆ ಬೇಡ್ಕೊಂಡವ್ರು 4-5 ಕೋಲ ಆಯ್ತು ಇಲ್ಲಿ. ಈಗ ವಾರ್ಷಿಕ ಕೋಲ ಹೌದು, ಅದು ಬೇರೆ. ಅದು ಗ್ರಾಮದವರು ಅವ್ರವ್ರು ಯಾರು ಏನು ಶಕ್ತಿ ಇತ್ತು ಅದನ್ನು ಕೊಡ್ಬೋದು. ಅನ್ನ ಸಂತರ್ಪಣೆ ಎಲ್ಲ ಇದೆಲ್ಲ ಜಾಗ ಅನ್ನ ಸಂತರ್ಪಣೆ ಇದೆ ಜಾಗ. ಇಷ್ಟು ನನಗೆ ತಿಳಿದ ಮಟ್ಟಿಗೆ ನಾನು ಮದುವೆಯಾಗಿ ಬಂದು ಒಂದು ಈಗ 72ರ ಮದುವೆಯಾಗಿ ಬಂದಮೇಲೆ ಅದ್ರ ಮೇಲೆ ನಾನು ನೋಡಿದ್ದು ಹೇಳ್ತೇನೆ. ಅದಕ್ಕೂ ಮೊದಲಿದ್ದು ನಂಗೆ ಗೊತ್ತಿಲ್ಲ. ನೀವು ಅಲ್ಲಿಂದ ಇಲ್ಲಿವರೆಗೆ ಬರ್ತಾ ಇದ್ದೀರಿ? ಮೂಲದವರು ಪಾಕಿಸ್ತಾನದವರು, ಆಮೇಲೆ ಅವರ ಕುಟುಂಬಸ್ಥರು ರಾಜಸ್ಥಾನ ನೆಲೆಸಿ ಅನಂತರ ಈಗ ಬಂದ ಫ್ಯಾಮಿಲಿ ಈಗ ಸದ್ಯಕ್ಕೆ ಅವರು ಮಹಾರಾಷ್ಟ್ರದ ಉಲ್ಲಾಸನಗರದಲ್ಲಿದ್ದಾರೆ, ಮುಂಬೈ ಉಲ್ಲಾಸನಗರದಲ್ಲಿದ್ದಾರೆ. ಅವರ ಮಗನಿಗೆ ಸ್ವಲ್ಪ ಮೈಯೊಳಗೆ ಏನೋ ಒಂದು ಶಕ್ತಿ ಬಂದು ಆವೇಶ ಆಗ್ತಿರಲಿಲ್ಲ, ಏನೋ ಅದೇ ಮಾತಾಡ್ತಿತ್ತು. ಅಂದರೆ ಮನೆಯೊಳಗಿನ ಗುಡಿಯಲ್ಲಿ ಏನೋ ಒಂದು ದೀಪದ ಹಾಗೆ ಬೆಳಗಿ ಅದರ ನಂತರ ಅವನ ಮನಸ್ಸೆಲ್ಲ ಚೇಂಜ್ ಆಯಿತು ಅಂತ ಹೇಳಿ ಸ್ವಲ್ಪ ಇದರ ಆಗಿದ್ದಾನೆ. ಸ್ವಲ್ಪ ನಮ್ಮ ಡಿಪ್ರೆಷನ್ಸ್ ಥರ ಇದ್ದಾನೆ. ಒಳ್ಳೆ ಓದಿದ್ದಾನೆ, MBA ಎಲ್ಲ ಮಾಡಿದ್ದಾನೆ, ಎಲ್ಲೂ ಕೂಡ ನೌಕರಿ ಆಗಲಿಲ್ಲ. ತಾಯಿ ಕೂಡ ಪಾಪ ಭಾಳ ನೊಂದ್ಕೊಂಡಿದ್ದಾರೆ. ಹಲವಾರು ಕಡೆ ಇದರ ಒಂದು ವಿಚಾರವಾಗಿ ಹಲವಾರು ಇವರು ಮಂತ್ರವಾದಿ ಇರ್ಬೋದು, ದೇವಸ್ಥಾನ ಯಾರೆಲ್ಲ ಹೇಳಿ ಒಂದು ಸಲಹೆ ಕೊಡ್ತಾರೆ, ಇಂಥಲ್ಲಿಗೆ ಹೋಗಿ ಅಂಥಲ್ಲೆಲ್ಲ ಹೋಗಿ ಅಲ್ಲಿ ಭಾಳಷ್ಟು ಖರ್ಚನ್ನು ಮಾಡಿ ಕೊನೆಗೆ ಪರಿಹಾರಕ್ಕಾಗಿ ಇಲ್ಲಿಗೆ ಪಂಜುಳಿಯ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲಿ ಅವರಿಗೆ ಪರಿಹಾರ ಸಿಕ್ಕಿದೆ. ಅಲ್ಲಿ ಕೆಲವೊಂದು ವಿಧಿವಿಧಾನಗಳೆಲ್ಲ ಮಾಡಲಿಕ್ಕಿದೆ. ಇಲ್ಲಿ ಏನು ಈಗ ವಿಧಿ ದರ್ಶನಾವಸ್ಥೆಯಲ್ಲಿ ಅದು ತೆಂಗಿನಕಾಯಿಯ ಮುಖಾಂತರ ಅಲ್ಲಿ ಅವನು ಇಲ್ಲಿ ಇರುವಂಥ ಯಾವುದೋ ಒಂದು ಶಕ್ತಿಯನ್ನು ಹೊರಗೆ ತೆಗೆಯುವ ಕೆಲಸ ಆಗಿದೆ. ಅವನಿಗೊಂದು ತಾತ್ಕಾಲಿಕ ಒಂದು ಪರಿಹಾರ ಕೊಟ್ಟಿದ್ದಾರೆ. ಇನ್ನೂ ಅನೇಕ ವಿಧಿವಿಧಾನ ಮಾಡುವಂಥದ್ದಿದೆ. ಅವರ ವಾಸದ ಸ್ಥಳದಲ್ಲಿ ಸುದರ್ಶನ ಹೋಮ ಎಲ್ಲ ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿ ಒಂದು ಹತ್ಯೆ ಆಗಿದೆ, ಅದು ಕೂಡ ಕಂಡು ಬಂದಿದೆ ಇಲ್ಲಿ ದೇವಸ್ಥಾನದಲ್ಲಿ. ಅದೆಲ್ಲ ಮಾಡಿದ ನಂತರ ಅವನು ಆರೋಗ್ಯ ಪೂರ್ಣವಾಗಿ ಅವನಿಗೊಂದು ಕೆಲಸ ಸಿಕ್ಕಿ ಮೊದಲಂತ ಆಗ್ತಾನೆ. ಕಂಗನಬೆಟ್ಟಿಗೆ ಹೇಗೆ ಬಂದದ್ದು? ಕಂಗನಬೆಟ್ಟಿಗೆ ಅವರು ಯೂಟ್ಯೂಬ್ ಮುಖಾಂತರ ಬಂದದ್ದು. ಯೂಟ್ಯೂಬೆಲ್ಲ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಿಳಿದಿದ್ದಾರೆ. ಇಲ್ಲಿಯ ಒಂದು ಕಾರಣಿಕ ಇಲ್ಲಿ ಹಲವಾರು ಸಮಸ್ಯೆ. ಯಾಕೆಂದರೆ ಇಲ್ಲಿನ ಒಂದು ಸುಮಾರು 800 ವರ್ಷದ ಒಂದು ಇತಿಹಾಸ ಇದೆ ಇಲ್ಲಿ ದೇವಸ್ಥಾನಕ್ಕೆ. ಇಲ್ಲಿಂದರೆ ಭಾಳ ಈಗೆಲ್ಲ ಕಡಿಮೆ. ಆ ಕಾಲದಲ್ಲೆಲ್ಲ ಇಲ್ಲಿ ಯಾಕಂದರೆ ಒಂದು ಚಿಕ್ಕ ಉದಾಹರಣೆ ಕೊಡ್ತಾನೆ. ಒಂದು ಡಬ್ಬಿ ತೆಗೆದುಕೊಂಡು ಹೋದರೂ ಕೂಡ ಅವನು ಎಲ್ಲೂ ಈ ತನಕ ಹಲವಾರು ಬಾರಿ ಡಬ್ಬಿ ಇಲ್ಲಿ ಕಾಣಿಕೆ ಡಬ್ಬಿಯನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರು ಈ ಸರೌಂಡು ದಾಟಿ ಹೋಗುವುದಿಲ್ಲ. ಎಲ್ಲೋ ಒಂದು ಹಾಡಿಯಲ್ಲಿದ್ದು ಅಥವಾ ಒಂದು ಮಾರನೇ ದಿವಸ ತಂದು ಇಟ್ಟು ಅಥವಾ ಒಂದು ಮಾನಸಿಕ ಭ್ರಮೆಯಾಗಿ ಹುಚ್ಚಿ ಹಿಡಿದು ಇದು ಇಲ್ಲಿಯ ದುಡ್ಡು ಅಂತೇಳಿ ಈ ತನಕ ಹಲವಾರು ಪ್ರಯತ್ನ ಪಟ್ಟಿದ್ದಾರೆ. ಅದು ಸಿಗ್ತದೆ, ತೋರಿಸ್ತಾರೆ ದೇವರು. ಎಲ್ಲಿ ಕೂಡ ಆ ಥರ ಒಂದು ಕಂಪ್ಲೇಂಟ್ ಕೊಟ್ಟು ಅಥವಾ ಒಂದು ಇದು ಮಾಡುವಂಥ ಒಂದು ಪ್ರಸಂಗ ಬರಲಿಲ್ಲ. ಕದ್ಕೊಂಡು ಹೊರಗೆ ಹೋಗಿದ್ದಾರೆ, ಆ ಥರ ಏನಾಗಲಿಲ್ಲ. ಅದು ಪಂಜುಳಿ ಬಿಡುವುದಿಲ್ಲ. ಮತ್ತು ಅನೇಕ ಜನರ ಕಷ್ಟ ನಿವಾರಣೆ ಇಲ್ಲಿ ಶರಣು ಅಂತ ಬಂದವರಿಗೆ